ಕರಾವಳಿ ಪ್ರದೇಶದಲ್ಲಿ ನಿರಂತರವಾಗಿ ಆಗುತ್ತಿರುವ ಮಳೆಯಿಂದ ಹಲವಾರು ಸಾವು ನೋವುಗಳಾಗಿವೆ. ಅಷ್ಟೇ ಅಲ್ಲದೆ ಎಲ್ಲ ನದಿ ಕಟ್ಟೆಗಳು ತುಂಬಿ ಹರಿಯುತ್ತಿವೆ. ಅಲ್ಲಲ್ಲಿ ಗೋಡೆಗಳು ಬಿದ್ದು ಜನರು ಕೂಡ ಸಾವನ್ನಪ್ಪಿದ್ದಾರೆ. ಕೆಲವೊಂದು ಕಡೆಯಂತೂ ನದಿಗಳು ಅಪಾಯದ ಮಟ್ಟವನ್ನ ಮೀರಿ ಜನರನ್ನ ಅಪಾಯದ ಪರಿಸ್ಥಿತಿಗೆ ನುಗ್ಗಿವೆ. ಮಂಗಳೂರಿನಲ್ಲಂತೂ ವಿಪರೀತ ಮಳೆಯಿಂದಾಗಿ ರಸ್ತೆಗಳು, ಚರಂಡಿಗಳು ನೀರಿನಿಂದ ತುಂಬಿಕೊಂಡಿವೆ. ಕೆಲವೊಂದು ತಗ್ಗು ಪ್ರದೇಶದಲ್ಲಂತೂ ಹಲವಾರು ವಾಹನಗಳು ನೀರಿನಲ್ಲಿ ಸಿಕ್ಕಿ ಪರದಾಡುವಂತಹ ಪರಿಸ್ಥಿತಿಯನ್ನ, ಪ್ರಸಂಗವನ್ನ, ಸನ್ನಿವೇಶಗಳನ್ನು ನಾವು ಅಲ್ಲಲ್ಲಿ ಕಾಣಬಹುದು. ಹೀಗಾಗಿ ಪ್ರವಾಸಿಗರಲ್ಲಿ ಒಂದು ವಿನಂತಿ, ಮಳೆಗಾಲದ ಸಂದರ್ಭದಲ್ಲಿ ದಯವಿಟ್ಟು ಆದಷ್ಟು ಮಂಗಳೂರಿಗೆ ಪ್ರವಾಸ ಮಾಡುವುದನ್ನ ತಪ್ಪಿಸಬೇಕು. ಪ್ರತಿ ವರ್ಷ ಮಳೆ ಆದಾಗ ಇಂತಹ ಪರಿಸ್ಥಿತಿ ಮಂಗಳೂರಿನಲ್ಲಿ ಕಾಣುವುದು ಸಹಜ. ಆದರೆ ಮಳೆ ನಿಂತ ಮೇಲೆ ಮಂಗಳೂರನ್ನ ನೋಡುವುದೇ ಒಂದು ಅದ್ಭುತ. ಎಲ್ಲಿ ನೋಡಿದರೂ ಹಸಿರು ಹಸಿರು ಹಸಿರು. ಇದೇ ಕಾರಣ ಪ್ರವಾಸಿಗರು ಹೆಚ್ಚಾಗಿ ಮಂಗಳೂರನ್ನ ಸೆಪ್ಟೆಂಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಭೇಟಿ ಕೊಡಲು ಬಯಸುತ್ತಾರೆ. ಹಾಗಾದ್ರೆ ಮಂಗಳೂರಿನಲ್ಲಿ ನೋಡಬೇಕಾದಂತಹ ಆ ಜಾಗಗಳು ಯಾವುವು, ಅವುಗಳ ವಿಶೇಷತೆ ಏನು, ಆ ಎಲ್ಲ ಸಮಗ್ರ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪಣಂಬೂರು ಕಡಲ ತೀರ ಇದು ಭಾರತದಲ್ಲಿ ಸ್ವಚ್ಛ ಮತ್ತು ಅಂದವಾಗಿ ನಿರ್ವಹಿಸಲ್ಪಡುವ ಕಡಲ ತೀರಗಳಲ್ಲಿ ಒಂದಾಗಿದೆ. ಇದು ದಕ್ಷಿಣ ಭಾರತದಲ್ಲಿಯೇ ಅತಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ ಕಡಲ ತೀರಗಳಲ್ಲಿ ಒಂದಾಗಿದೆ. ಪಣಂಬೂರು ಕಡಲ ತೀರವು ಜೆಟ್ ಸ್ಕೀ ಸವಾರಿಗಳು, ಬೋಟಿಂಗ್, ಡಾಲ್ಫಿನ್ ವೀಕ್ಷಣೆ, ಆಹಾರ ಮಳಿಗೆಗಳನ್ನು ಹೊಂದಿದೆ. ಪ್ರತಿ ವರ್ಷ ನಡೆಯುವ ಬೀಚ್ ಉತ್ಸವ ಹಾಗೂ ಗಾಳಿಪಟವ ಉತ್ಸವದಿಂದಾಗಿ ಪಣಂಬೂರು ಬೀಚ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಇನ್ನು ಪ್ರವಾಸಿಗರು ಪಣಂಬೂರು ಬೀಚ್ನಲ್ಲಿ ಬೋಟಿಂಗ್, ಕುದುರೆ ಒಂಟಿ ಸವಾರಿ ಇಲ್ಲಿ ಅನುಭವಿಸಬಹುದು. ಪಣಂಬೂರು ಕಡಲ ತೀರ ನಯನ ಮನೋಹರ ವೀಕೆಂಡ್ ವಿಹಾರಕ್ಕೆ ಹೇಳಿ ಮಾಡಿಸಿದ ತಾಣವಾಗಿದೆ. ಪಣಂಬೂರು ಬೀಚ್ ಪ್ರೇಮಿಗಳ ಫೇವರೇಟ್ ತಾಣ. ಇಲ್ಲಿಗೆ ದಿನಂಪ್ರತಿ ನೂರಾರು ಪ್ರೇಮಿಗಳು ಭೇಟಿ ಕೊಡುತ್ತಾರೆ. ಪಣಂಬೂರು ಬೀಚ್ ಮಂಗಳೂರಿನಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ಕದ್ರಿ ಮಂಜುನಾಥ ದೇವಾಲಯ. ಕದ್ರಿ ಮಂಜುನಾಥ ದೇವಸ್ಥಾನ ದಕ್ಷಿಣ ಭಾರತ ದೇವಸ್ಥಾನಗಳ ತವರೂರು ಎಂದು ಹೆಸರುವಾಸಿಯಾಗಿದೆ. ಇಲ್ಲಿ ರಾಜರ ಕಾಲದಿಂದಲೇ ನಿರ್ಮಿತವಾದ ಅನೇಕ ದೇವಸ್ಥಾನಗಳು ಪ್ರಸಿದ್ಧಿ. ಸುಂದರ ಕೆತ್ತನೆಗಳಿಂದ ನಿರ್ಮಿತವಾದ ದೇವಸ್ಥಾನಗಳು ಆಕರ್ಷಕ, ನಯನ ಮನೋಹರ. ಕದ್ರಿ ದೇವಸ್ಥಾನದ ಆಸುಪಾಸಿನಲ್ಲಿ ಒಂದು ಸುತ್ತು ಹಾಕಿದರೆ ಗುಡ್ಡದಲ್ಲಿರುವ ಜೋಗಿ ಮಠ, ಹನುಮಂತ ಮೂರ್ತಿ, ದುರ್ಗಾದೇವಿ ಮಂದಿರ, ರಾಮ ಲಕ್ಷ್ಮಣ ತೀರ್ಥ, ಹೀಗೆ ಸುತ್ತಲೂ ಪುರಾಣದ ಕಥೆಗಳನ್ನು ಹೇಳುವ ಹಲವು ಚಾರಿತ್ರಿಕ ಸ್ಥಳಗಳನ್ನು ನೀವು ನೋಡಬಹುದು. ಮಂಗಳೂರಿನ ಕದ್ರಿ ಮಂಜುನಾಥ ದೇವಸ್ಥಾನ 10 ಅಥವಾ 11ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂಬುದನ್ನು ಚರಿತ್ರೆ ಹೇಳುತ್ತದೆ. ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪವಾಗಿರುವ ಮಂಜುನಾಥ ಸ್ವಾಮಿಯ ಮೂರ್ತಿ ದಕ್ಷಿಣ ಭಾರತದಲ್ಲಿಯೇ ಪುರಾತನವಾಗಿದ್ದು, ಕದ್ರಿ ಮಂಗಳೂರಿನ ಮಧ್ಯಭಾಗದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ನವಮಂಗಳೂರು ಬಂದರು, ಮಂಗಳೂರು ಪೋರ್ಟ್. ಮಂಗಳೂರು ಬಂದರು ಇಡೀ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಫೇಮಸ್ ಹಾಗೂ ಪ್ರಸಿದ್ಧ ಬಂದರು ಆಗಿದೆ. 1975ರಲ್ಲಿ ಉದ್ಘಾಟನೆಗೊಂಡ ಈ ಬಂದರು ಇಂದು ಪ್ರಮುಖ ಆಮದು ರಫ್ತು ಕೇಂದ್ರವಾಗಿ ರೂಪುಗೊಂಡಿದೆ. ದೇಶದ 9ನೇ ದೊಡ್ಡ ಬಂದರು ಎಂದು ಕೂಡ ಅನಿಸಿಕೊಂಡಿದೆ. ಕಚ್ಚಾ ತೈಲ, ನೈಸರ್ಗಿಕ ಅನಿಲ ಅಂದರೆ LPG, ಅಡಿಗೆ ಎಣ್ಣೆ, ಮರ, ಕಬ್ಬಿಣದ ಅದಿರು, ಗ್ರಾನೈಟ್ ಕಲ್ಲುಗಳು ಇಲ್ಲಿಂದ ಆಮದು ರಫ್ತುಗೊಳ್ಳುವ ಪ್ರಮುಖ ಸರಕುಗಳಾಗಿವೆ. ಪ್ರತಿದಿನವೂ ಹಲವಾರು ಹಡಗುಗಳು ಈ ಬಂದರಿಗೆ ಬಂದು ಹೋಗುತ್ತವೆ. ಹಾಗಾಗಿ ಮಂಗಳೂರಿನ ನೋಡಲೇಬೇಕಾದ ಸ್ಥಳದಲ್ಲಿ ಇದು ಒಂದು ಕೂಡ. ಈ ಬಂದರು ಮಂಗಳೂರಿನ ಮಧ್ಯಭಾಗದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀಮಂತಿ ಬಾಯಿ ಮೆಮೋರಿಯಲ್ ಸರ್ಕಾರಿ ಮ್ಯೂಸಿಯಂ ಅಥವಾ ಇದನ್ನ ಬೈಜೈ ಮ್ಯೂಸಿಯಂ ಎಂದು ಕೂಡ ಕರೆಯುತ್ತಾರೆ. 1960ರಲ್ಲಿ ಸ್ಥಾಪಿತವಾದ ಈ ವಸ್ತು ಸಂಗ್ರಹಾಲಯ ಮಂಗಳೂರಿನ ಮಧ್ಯಭಾಗದಿಂದ ಕೇವಲ 1 ಕಿಲೋಮೀಟರ್ ಪೂರ್ವಕ್ಕೆ ಇದೆ. ಇದು ಭೈರವ ಮತ್ತು ಹನುಮಾನ್ ಮುಂತಾದ ದೈವತ್ವದ ಮರದ ಕೆತ್ತನೆಗಳು, 13ನೇ ಶತಮಾನದ ಹಿಂದಿನ ಕಲ್ಲಿನ ಶಿಲ್ಪಗಳು, ಪಿಂಗಾಣಿ ಮತ್ತು ಮಂಚದ ಲಕ್ಷ್ಮೀ ದೇವಾಲಯಗಳೊಂದಿಗೆ ಮಹೋನ್ನತ ಕಂಚು ಗಂಟೆಯನ್ನ ನೀವು ಇಲ್ಲಿ ಕಾಣಬಹುದು. ಮಂಗಳಾದೇವಿ ದೇವಾಲಯ. ಮಂಗಳಾದೇವಿ ದೇವಸ್ಥಾನ ಮಂಗಳೂರಿನ ಬೋಳಾರಿನಲ್ಲಿ ನೆಲೆಸಿದ್ದು ಮಂಗಳೂರಿನ ಮಧ್ಯ ಭಾಗದಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಮಂಗಳಾದೇವಿ ದೇವಸ್ಥಾನ ಪ್ರಧಾನ ದೇವತೆಯಾದ ಮಂಗಳಾಂಬೆಯಿಂದಲೇ ಈ ಪ್ರದೇಶಕ್ಕೆ ಮಂಗಳೂರು ಎಂದು ಹೆಸರು ಬಂದಿದೆ. ಈ ದೇವಸ್ಥಾನ 9ನೇ ಶತಮಾನದ ರಾಜನಾದ
ಕುಂದವರ್ಮನ ಕಾಲದಲ್ಲಿ ಮೊದಲಿಗೆ ಪ್ರತಿಷ್ಠಾಪನೆಯಾಯಿತು ಎಂದು ಇತಿಹಾಸ ಹೇಳುತ್ತದೆ. ಮಂಗಳಾದೇವಿ ದೇವಸ್ಥಾನದಲ್ಲಿ ವರ್ಷಕ್ಕೆ 2 ಪ್ರಮುಖ ಉತ್ಸವಗಳು ಜರುಗುತ್ತವೆ. ಅಶ್ವಿನಿ ಮಾಸದಲ್ಲಿ ನವರಾತ್ರಿ ವೈಭವವಾದರೆ ಮಾರ್ಚ್ ಸಮಯದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಸೈಂಟ್ ಅಲೋಷಿಯನ್ ಚಾಪಲ್ 1899ರಲ್ಲಿ ಜೇಸುಟ್ ಮಿಷನರಿಗಳು ನಿರ್ಮಿಸಿದ ಚಾಪಲ್ ಇದು. ಇಟಲಿಯ ಜೇಸುಟ್ ಆಂಟೋನಿಯೋ ಮೊಸೋನಿ ಅವರ ಒಳಾಂಗಣವನ್ನು ಚಿತ್ರಿಸಿದ ಈ ಕಟ್ಟಡವು ವಾಸ್ತುಶಿಲ್ಪದ ಒಂದು ಅದ್ಭುತ ಕಲೆ ಎಂದು ಹೇಳಬಹುದು. ಇದು ರೋಮನ್ ಚಾಪಲ್ಗಳೊಂದಿಗೆ ಹೋಲಿಕೆ ಕೂಡ ಮಾಡಬಹುದು. ಅಲೋಸಿಯಂ ಮ್ಯೂಸಿಯಂ. ಈ ಮ್ಯೂಸಿಯಂ ಮಂಗಳೂರಿನ ಮೊದಲ ಕಾರು ಮತ್ತು 1930ರ ನಂತರದ ಮಂಗಳೂರು ಮೊದಲ ವಿದ್ಯುತ್ ಜನರೇಟರ್ ಸೇರಿದಂತೆ ಐತಿಹಾಸಿಕ ಮಹತ್ವ ಹೊಂದಿರುವ ಹಲವಾರು ವಸ್ತುಗಳನ್ನು ನೀವು ಇಲ್ಲಿ ನೋಡಬಹುದು. ವಿಶಾಲ ಶೀಟ್ ದಿನಪತ್ರಿಕೆ, ಪ್ರಾಣಿ ಮತ್ತು ಮೀನು ಮೂಳೆಗಳು, ತಲೆಬುರುಡೆಗಳು, ಕೊಂಬುಗಳು ಮತ್ತು ಚರ್ಮಗಳು, ಖನಿಜ ಮಾದರಿಯ ಗಾತ್ರಗಳೊಂದಿಗೆ ಓಲ್ಡ್ ಮಿಸೈಲ್ಸ್, ಹಳೆಯ ರೇಡಿಯೋಗಳು, ಟೆಲಿಗ್ರಾಫ್ ಉಪಕರಣಗಳು, ಪುರಾತನ ದೂರವಾಣಿ ಸೆಟ್ಟುಗಳು, ಪಾಮ್ ಎಲೆಯ ಹಸ್ತಪ್ರತಿಗಳು, ಪೋರ್ಚುಗೀಸ್ ಮೂರ್ತಿಗಳು, ಕಾರ್ಡೆಲ್ ಚರ್ಚಿನಿಂದ ಹಳೆಯ ಲೆಪ್ಟಿಕ್, ಹಳೆಯ ಯುರೋಪಿಯನ್ ಮಾಸ್ಟರ್ಸ್ ಕತ್ತಿಗಳು, ಕಠಾರಿಗಳು ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನು ನೀವು ಇಲ್ಲಿ ನೋಡಬಹುದು. ಜೊತೆಗೆ ಪೋಸ್ಟಲ್ ಅಂಚೆ ಚೀಟಿಗಳು, ಹಲವಾರು ದೇಶದ ನಾಣ್ಯಗಳು, ಪದಕಗಳು, ಪಾದ್ರಿಗಳ ಪ್ರತಿಗಳು, ಹಿಂದಿನ ಜನರು ಉಪಯೋಗಿಸಿದಂತಹ ಉಡುಪುಗಳನ್ನು ನೀವು ಇಲ್ಲಿ ನೋಡಿ ಇತಿಹಾಸವನ್ನು ಸ್ಮರಿಸಬಹುದು. ಸುಲ್ತಾನ್ ಬತೇರಿ. ಟಿಪ್ಪು ಸುಲ್ತಾನ್ 1784ರಲ್ಲಿ ನಿರ್ಮಿಸಿದ ಸುಲ್ತಾನ್ ಬತ್ತೇರಿ ಗಡಿಯಾರ ಗೋಪುರವು ಮಂಗಳೂರು ನಗರ ಕೇಂದ್ರದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಮೆಟ್ಟಲುಗಳಿಂದ ಗಡಿಯಾರದ ಗೋಪುರದ ಮೇಲ್ಭಾಗಕ್ಕೆ ಏರಿದರೆ ಅಲ್ಲಿ ಅರಬ್ಬಿ ಸಮುದ್ರದ ವಿಹಂಗಮ ನೋಟವನ್ನು ನೀವು ನೋಡಬಹುದು. ಇದು ಪ್ರಕೃತಿ ಪ್ರಿಯರನ್ನು ಮಿತಿಯಿಲ್ಲದ ಸಂತೋಷಕ್ಕೆ ಕರೆದುಕೊಂಡು ಹೋಗುತ್ತದೆ. ತಣ್ಣೀರ್ ಬಾವಿ ಬೀಚ್ ತಲುಪುವ ಒಂದು ದೋಣಿ ಸವಾರಿಯನ್ನು ಕೂಡ ನೀವು ಇಲ್ಲಿ ಮಾಡಬಹುದು. ಪಿಳಕುಳ ಥೀಮ್ ಪಾರ್ಕ್. ಪಿಳಕುಳ ಮಂಗಳೂರು ಹತ್ತಿರುವಂಥ ಒಂದು ಜಾಗ. ಇಲ್ಲಿ ಒಂದು ಅದ್ಭುತವಾದ ಥೀಮ್ ಪಾರ್ಕನ್ನು ಹೊಂದಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀಮಂತ ಸ್ಥಳೀಯ ಪರಂಪರೆ ಮತ್ತು ಕರಾವಳಿ ಸಂಸ್ಕೃತಿಯನ್ನು ಪ್ರದರ್ಶಿಸುವ ಪ್ರಯತ್ನವಾಗಿದೆ ಮತ್ತು ಭಾರತದ ಏಕೈಕ ಶೈಕ್ಷಣಿಕ ಮತ್ತು ಮನರಂಜನಾ ಸ್ಥಳಗಳಲ್ಲಿ ಇದು ಒಂದಾಗಿದೆ. ಇದು ಮಕ್ಕಳನ್ನು ಹಾಗೂ ಎಲ್ಲ ವಯಸ್ಕರನ್ನು ಮನಸೆಳೆಯುವಂತೆ ಮಾಡುವಂತಹ ಒಂದು ಅತ್ಯದ್ಭುತ ಥೀಮ್ ಪಾರ್ಕ್ ಆಗಿದೆ. ಉಳ್ಳಾಳ ಕಡಲ ತೀರ. ಮಂಗಳೂರು ಮಧ್ಯಭಾಗದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವ ಉಳ್ಳಾಳ ಪಟ್ಟಣದ ಹತ್ತಿರ ಈ ಕಡಲ ತೀರವನ್ನು ನೀವು ಕಾಣಬಹುದು. ತೆಂಗಿನ ಮರಗಳು ಮತ್ತು ಮೀನುಗಾರರ ಪಥದ ಉದ್ದಕ್ಕೂ ಇರುವ ಕಡಲ ತೀರವು ಸುಂದರವಾದ ಕರಾವಳಿ ಅನುಭವವನ್ನು ನಿಮಗೆ ಕೊಡುತ್ತದೆ. 16ನೇ ಶತಮಾನದಲ್ಲಿ ರಾಣಿ ಅಬ್ಬಕ್ಕ ದೇವಿ ಮತ್ತು ಜೈನ ದೇವಾಲಯಗಳ ನಾಶವಾದ ಕೋಟೆ ಪ್ರವಾಸಿಗರಿಗೆ ಮತ್ತೊಂದು ಆಕರ್ಷಣೆಯೂ ಆಗಿದೆ. ಗೋಕರ್ಣೇಶ್ವರ ದೇವಾಲಯ. ನಗರ ಮಧ್ಯಭಾಗದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಕದ್ರೋಳ್ಳಿ ಶ್ರೀ ಗೋಕರ್ಣಾಥೇಶ್ವರ ದೇವಾಲಯ ಕೆಲವು ದಿನಗಳಷ್ಟೇ ಹಿಂದೆ ನಿರ್ಮಾಣಗೊಂಡಿರುವ ಒಂದು ಅತ್ಯದ್ಭುತ ದೇವಾಲಯಗಳಲ್ಲಿ ಒಂದು. ಇಲ್ಲಿ ಭಕ್ತಾದಿಗಳು ತಮ್ಮ ಹರಕೆಯನ್ನು ಪೂರೈಸಲಿಕ್ಕೆ ಹಲವಾರು ಪೂಜೆಗಳನ್ನು ಮಾಡುತ್ತಾರೆ.